ನಾಪತ್ತೆಯಾಗಿದೆ ದೇಶದಿಂದ. ಒಂದು ಕಾಲದಲ್ಲಿ ಸುಮಾರು 40-50 ವರ್ಷಗಳ ಕಾಲ ಉತ್ತರ ಪ್ರದೇಶದಲ್ಲಿ ಅವರೇ ರಾಜರು, ಅಲ್ಲಿಂದ ಬಂದವರೇ ದೇಶದ ಪ್ರಧಾನಿಗಳು. ಉತ್ತರ ಪ್ರದೇಶ ಗೆದ್ರೆ ಇಡೀ ದೇಶ ಗೆಲ್ತು ಅನ್ನುವಂಥ ಭಾವನೆ ಇತ್ತು. ಆ ರೀತಿಯ ಕಾಂಗ್ರೆಸ್ ಇವತ್ತು ಈ ಮಟ್ಟಕ್ಕೆ ಇಳಿದಿದೆ. ಯಾಕೆಂದ್ರೆ ಅವರ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ, ಓಲೈಕೆ ರಾಜಕಾರಣದಿಂದಾಗಿ. ಇಷ್ಟು ಮಾಡಿದ್ರು ಕೂಡ ಈ ಹಂತಕ್ಕೆ ಅವರು ಕೆಳಗಿಳಿದ್ರು ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೋ ಉಸಿರಾಡ್ತಿದೆ, ಆದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿ ಈ ಕಾಂಗ್ರೆಸ್ಸಿನ ಉಸಿರುಗಟ್ಟಿಸ್ತಾರೆ. ಮತ್ತು ಉಸಿರುಗಟ್ಟಿಸುವಂತ ವಾತಾವರಣ ಕಾಂಗ್ರೆಸ್ ಅಲ್ಲೂ ಇದೆ. ಕಾಂಗ್ರೆಸ್ಸಿನ ಉಸಿರುಗಟ್ಟಿಸುವಂತ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯರು ಸ್ವತಃ ವಕೀಲರು ಹೈಕೋರ್ಟ್ ಕೊಟ್ಟಂತ ತೀರ್ಪನ್ನೇ ಸ್ವತಃ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತಾರಂದ್ರೆ ಅವರ ಮಾನಸಿಕತೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ರಾಜ್ಯದ ಜನಕ್ಕೆ ಇದು ಅರ್ಥ ಆಗುತ್ತೆ ಅನ್ನುವಂತ ವಿಶ್ವಾಸ ನಂಗಿದೆ. ಕಾಂಗ್ರೆಸ್ ಅನ್ನು ಮುಳುಗಿಸುವುದಕ್ಕೆ ಬೇರೆ ಯಾರು ಬೇಕಾಗಿಲ್ಲ, ಕಾಂಗ್ರೆಸ್ಸಿನ ನಾಯಕರೇ ಸಾಕು.